ನಮಸ್ಕಾರ ಪ್ರಿಯ ಸ್ನೇಹಿತರೆ, ಇಂದು ನಾವು ನೀಹಾರಿಕೆಗಳ ಬಗ್ಗೆ ಮಾತನಾಡೋಣ. ನೀಹಾರಿಕೆಗಳು ಬಾಹ್ಯಾಕಾಶದಲ್ಲಿರುವ ಅನಿಲ ಮತ್ತು ಧೂಳಿನ ದೊಡ್ಡ ಮೋಡಗಳಾಗಿವೆ. ಇವುಗಳು ನಕ್ಷತ್ರಗಳು ಜನಿಸುವ ಸ್ಥಳಗಳಾಗಿವೆ. ನೀಹಾರಿಕೆಗಳು ವಿವಿಧ ಆಕಾರಗಳು ಮತ್ತು ಗಾತ್ರಗಳಲ್ಲಿ ಬರುತ್ತವೆ. ಕೆಲವು ನೀಹಾರಿಕೆಗಳು ನಮ್ಮ ಸೂರ್ಯನಿಗಿಂತಲೂ ದೊಡ್ಡದಾಗಿವೆ. ನೀಹಾರಿಕೆಗಳ ವಿಧಗಳು. ನೀಹಾರಿಕೆಗಳನ್ನು 3 ವಿಧಗಳಾಗಿ ವಿಂಗಡಿಸಬಹುದು. ಉತ್ಸರ್ಜನ ನೀಹಾರಿಕೆಗಳು. ಈ ನೀಹಾರಿಕೆಗಳು ತಮ್ಮದೇ ಆದ ಬೆಳಕನ್ನು ಹೊರಸೂಸುತ್ತವೆ. ಇವುಗಳು ಬಿಸಿ ನಕ್ಷತ್ರಗಳಿಂದ ಉತ್ಪತ್ತಿಯಾಗುವ ನೇರಳೆ ಬಣ್ಣದ ಬೆಳಕಿನಿಂದ ಹೊಳೆಯುತ್ತವೆ. ಪ್ರತಿಫಲನ ನೀಹಾರಿಕೆಗಳು. ಈ ನೀಹಾರಿಕೆಗಳು ನಕ್ಷತ್ರಗಳಿಂದ ಬರುವ ಬೆಳಕನ್ನು ಪ್ರತಿಫಲಿಸುತ್ತವೆ. ಇವುಗಳು ನೀಲಿ ಬಣ್ಣದಲ್ಲಿ ಕಾಣುತ್ತವೆ. ಗ್ರಹಣ ನೀಹಾರಿಕೆಗಳು. ಈ ನೀಹಾರಿಕೆಗಳು ನಮ್ಮ ದೃಷ್ಟಿಯನ್ನು ತಡೆಗಟ್ಟುವ ಮೂಲಕ ನಕ್ಷತ್ರಗಳ ಬೆಳಕನ್ನು ನಿರ್ಬಂಧಿಸುತ್ತವೆ. ಇವುಗಳು ಕಪ್ಪು ಬಣ್ಣದಲ್ಲಿ ಕಾಣುತ್ತವೆ. ಪ್ರಸಿದ್ಧ ನೀಹಾರಿಕೆಗಳು. ಕೆಲವು ಪ್ರಸಿದ್ಧ ನೀಹಾರಿಕೆಗಳು ಇಲ್ಲಿವೆ. ಓರಿಯಾನ್ ನೀಹಾರಿಕೆ. ಇದು ನಮ್ಮ ನೆರೆಹೊರೆಯಲ್ಲಿರುವ ಅತ್ಯಂತ ಪ್ರಸಿದ್ಧ ನೀಹಾರಿಕೆಗಳಲ್ಲಿ ಒಂದಾಗಿದೆ. ಇದು ಓರಿಯಾನ್ ತಾರಾಮಂಡಲದಲ್ಲಿದೆ. ಕಾರ್ಕೋಟಕ ನೀಹಾರಿಕೆ. ಇದು ನಮ್ಮ ಸೂರ್ಯನಿಗಿಂತಲೂ 7,000 ಬಾರಿ ದೊಡ್ಡದಾಗಿರುವ ನೀಹಾರಿಕೆಯಾಗಿದೆ. ಇದು ವೃಶ್ಚಿಕ ರಾಶಿಯಲ್ಲಿದೆ. ನೆಬ್ಯುಲಾ. ಇದು ನಮ್ಮ ನೆರೆಹೊರೆಯಲ್ಲಿರುವ ಅತ್ಯಂತ ಹಳೆಯ ನೀಹಾರಿಕೆಗಳಲ್ಲಿ ಒಂದಾಗಿದೆ. ಇದು ಮಿಥುನ ರಾಶಿಯಲ್ಲಿದೆ. ನೀಹಾರಿಕೆಗಳ ಪ್ರಾಮುಖ್ಯತೆ. ನೀಹಾರಿಕೆಗಳು ಬಾಹ್ಯಾಕಾಶದಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಇವುಗಳು ನಕ್ಷತ್ರಗಳು ಜನಿಸುವ ಸ್ಥಳಗಳಾಗಿವೆ. ಇವುಗಳು ಬಾಹ್ಯಾಕಾಶದಲ್ಲಿರುವ ಅನಿಲ ಮತ್ತು ಧೂಳಿನ ಸಮತೋಲನವನ್ನು ಕಾಪಾಡಲು ಸಹಾಯ ಮಾಡುತ್ತವೆ. ತೀರ್ಮಾನ. ನೀಹಾರಿಕೆಗಳು ಬಾಹ್ಯಾಕಾಶದಲ್ಲಿರುವ ಅತ್ಯಂತ ಆಕರ್ಷಕ ಮತ್ತು ರಹಸ್ಯಮಯ ವಸ್ತುಗಳಲ್ಲಿ ಕೆಲವು. ಇವುಗಳು ನಮ್ಮ ನೆರೆಹೊರೆಯಲ್ಲಿರುವ ಅನೇಕ ನಕ್ಷತ್ರಗಳ ಮತ್ತು ಗ್ರಹಗಳ ಮನೆಯಾಗಿವೆ.